ಏಕಾಂಗಿಯಾದರ ಕಿಚ್ಚ ಸುದೀಪ್ ಅನ್ನೋ ಪ್ರಶ್ನೆಯೊಂದು ಇದೀಗ ಕಾಡ್ತಾ ಇದೆ. ಅದು ಯಾಕಂದರೆ ಸಲಗ ಕೋಟಿಗೊಬ್ಬ 3 ಸಿನಿಮಾ ಒಂದೇ ದಿನ ರಿಲೀಸ್ ಆಯಿತು. ಕೋಟಿಗೊಬ್ಬ 3ಗೆ ಸಿಕ್ಕಿರುವಂತಹ ಪ್ರಚಾರ, ಇತ್ತ ಸಲಗಕ್ಕೆ ಸಿಕ್ಕಿರುವಂತಹ ಪ್ರಚಾರ, ಇವೆರಡು ಚಿತ್ರಗಳನ್ನು ನೋಡ್ತಾ ಇದ್ದರೆ ಯಾವ ಸಿನಿಮಾಗೆ ಜಾಸ್ತಿ ಪ್ರಚಾರ ಸಿಕ್ಕಿದೆ ಅಂದರೆ ಅದಕ್ಕೆ ಉತ್ತರ ಸಲಗ. ಕೋಟಿಗೊಬ್ಬನಿಗೆ ಚಿತ್ರತಂಡ ಬಿಟ್ಟರೆ ಮತ್ತಾರೂ ಕೂಡ ಪ್ರಚಾರ ಕೊಟ್ಟಿಲ್ಲ. ಆದರೆ ಸಲಗ ಚಿತ್ರಕ್ಕೆ ಇಡೀ ರಾಜವಂಶವೇ ಬಂದು ಸಲಗದ ಹಿಂದೆ ನಿಂತಿತ್ತು. ಅಷ್ಟೇ ಅಲ್ಲದೆ ರಿಲೀಸ್ ದಿನದಂದು ದರ್ಶನ್ ಅವರ ಅಭಿಮಾನಿಗಳು ಕೂಡ ಕಟೌಟನ್ನು ಹಾಕಿದ್ರು. ಮತ್ತೊಂದೆಡೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಸಲಗನಿಗೆ ಆಲ್ ದ ಬೆಸ್ಟ್ ಹೇಳಿದ್ರು. ಆದರೆ ಈ ಕಡೆ ನಾವು ಕೋಟಿಗೊಬ್ಬನನ್ನು ನೋಡಿದರೆ ಇಲ್ಲಿ ಯಾರು ಕೂಡ ಕೋಟಿಗೊಬ್ಬನಿಗೆ ಆಲ್ ದ ಬೆಸ್ಟ್ ಅಂತ ಹೇಳುವವರೇ ಇಲ್ಲ. ಅಷ್ಟೇ ಯಾಕೆ, ಸುದೀಪ್ ಅವರು ಕೂಡ ಪ್ರೆಸ್ ಮೀಟಿಗೆ ಬಂದು ಒಂದಿಷ್ಟು ಮಾತುಗಳನ್ನು ಆಡಿದ್ದು ಬಿಟ್ಟರೆ ಮತ್ತೇನು ಕೂಡ ಮಾಡಿಲ್ಲ. ಸಲಗ ಕಾರ್ಯಕ್ರಮದಲ್ಲಿ ಶಿವಣ್ಣ ಕೋಟಿಗೊಬ್ಬ ಚಿತ್ರಕ್ಕೆ ಹಾಗೆ gmail.com ಚಿತ್ರಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳಿದರು. ಎಲ್ಲ ಚಿತ್ರಕ್ಕೆ ಒಳ್ಳೆಯದಾಗಲಿ, ಕನ್ನಡ ಚಿತ್ರರಂಗವೇ ನಮ್ಮದು ಅಂತ ಹೇಳಿದ್ದು ಅದು ಅವರ ಹಿರಿತನ. ಹಾಗಂತ ಬೇರೆ ನಟರಿಗೆ ಸುದೀಪ್ ಅವರ ಬಗ್ಗೆ ಅಸಮಾಧಾನ ಆಗಲಿ ಅಥವಾ ಏನೋ ಕೋಪ ಆಗಲಿ ಅದೇನು ಇದೆ ಅಂತ ಅರ್ಥ ಅಲ್ಲ. ಸುದೀಪ್ ಅವರು ಕೋಟಿಗೊಬ್ಬದಲ್ಲಿ ಒಬ್ಬಂಟಿಗರಾದ್ರ ಅನ್ನೋ ಪ್ರಶ್ನೆ ಅಷ್ಟೆ. ಒಂದೆರಡು ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳು, ಸೂಪರ್ ಸ್ಟಾರ್ಗಳು ದುನಿಯಾ ವಿಜಯ್ ಅವರ ಬೆನ್ನಿಗೆ ನಿಂತಿದ್ರೆ ಇತ್ತ ಸುದೀಪ್ ಅವರು ಏಕಾಂಗಿ. ಯಾಕೀಗಾಯಿತು, ಇದಕ್ಕೆ ಕಾರಣ ಏನು ಅಂದರೆ ಉತ್ತರ ಬರೀ ಪ್ರಶ್ನೆ. ಎಲ್ಲ ಆಯಾಮದಿಂದ ನೋಡಿದರೆ ಸಲಗಕ್ಕೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಕೋಟಿಗೊಬ್ಬನಿಗೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಒಂದು ಉದಾಹರಣೆ ಹೇಳೋದಾದರೆ, ಚಿತ್ರಮಂದಿರದೊಳಗಡೆ 50% ದುನಿಯಾ ವಿಜಯ್ ಅವರ ಅಭಿಮಾನಿಗಳು ಇದ್ದರು ಅಂತಾದರೆ ಮಿಕ್ಕುಳಿದ ಅಭಿಮಾನಿಗಳು ಶಿವಣ್ಣಂದಾಗಿರ್ಬೋದು, ಅಪ್ಪು ಅವರದಾಗಿರ್ಬೋದು, ಉಪ್ಪಿ ಅವರದಾಗಿರ್ಬೋದು, ದರ್ಶನ್ ಅವರದಾಗಿರ್ಬೋದು, ಇವಿಷ್ಟು ಮಂದಿ ಅಭಿಮಾನಿಗಳು ಇದ್ದರು. ಆದರೆ ಇಲ್ಲಿ ಕೋಟಿಗೊಬ್ಬನಿಗೆ ಬರೀ ಕಿಚ್ಚನ ಅಭಿಮಾನಿಗಳು ಅಷ್ಟೇ, ಒಂದಿಷ್ಟು ಸಾಮಾನ್ಯ ಪ್ರೇಕ್ಷಕರು. ಹೀಗಾಗಿ ಕಿಚ್ಚ ಒಬ್ಬಂಟಿಗರಾದ್ರ ಅನ್ನೋ ಪುಟ್ಟದಾದ ಪ್ರಶ್ನೆಯೊಂದು ಎದ್ದಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.